ಆಕೆಯ ಆತ್ಮ ಇನ್ನೂ ಕೂಡ ಧರ್ಮಸ್ಥಳದಲ್ಲಿ ಅಳ್ತಾ ಇದೆ. 9ನೇ ತಾರೀಕಿಗೆ ಬೆಳಿಗ್ಗೆ ಮನೆಯಿಂದ ಹೊರಡ್ತಾಳೆ. ಬರ್ತೇನೆ ಮತ್ತೆ ಹೇಳಿದ ಮಾತು ನಾನು ಒಳಗಿಂದಲೇ ಕೇಳಿದ್ದು. ಆ ದಿವಸ ಮುಖ ನೋಡಿಲ್ಲ ಸರ್. ಆಗ ಹರ್ಷೇಂದ್ರ ಹೇಳಿದ್ದು, ಹೌದಾ ಮಾರೆ, ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆಂದಾಗಿದ್ದಾಳೆ ಇನ್ನ ಮಗಳು. ನಮಗೆ ಈ ಮಾತು ನಾವು ಹೇಳ್ಬೇಕಿದ್ರೆ ಅದರಲ್ಲಿ ಅವರೇ ಇದ್ದಾರೆ ಅನ್ನುವಂಥ ನಮಗೆ ಡೌಟ್ ಅಲ್ಲಿ. ಮಗಳ ಸಾವಾಯಿತು. ಅಂಥ ಪರಿಸ್ಥಿತಿಯಲ್ಲೂ ಕೂಡ 3 ಅಂತಸ್ತಿನ ಮನೆಯನ್ನು ಕಟ್ಟಿಸ್ತಾರೆ. ಒಂದು ಬಡವರು ಮನೆ ಕಟ್ಟಬಾರ್ದ ಅಂತ. ಧರ್ಮಸ್ಥಳದಲ್ಲಿ ನಿಜಕ್ಕೂ ಕೂಡ ಅಂಥ ಘಟನೆಗಳು ನಡೀತಾ ಇದೆ. ನಮ್ಮ ಮಗಳ ಬಾಡಿ ಸಿಕ್ಕಿದಲ್ಲಿ ಎಷ್ಟೋ ಹೆಣಗಲ ಇದು ಸಿಕ್ಕಿದೆ, ರುಂಡಗಲು. ಸೌಜನ್ಯಳ ಒಂದು ಫೋಟೋವನ್ನು ಇಟ್ಟು ಪ್ರತಿನಿತ್ಯವೂ ಕೂಡ ದೀಪವನ್ನು ಹಚ್ತಾ ಇದ್ದರು. ನಮ್ಮ ಮನೆಯಲ್ಲಿ ಈಗ ದೈವದೇವರು ಹೇಗೆ ಇದ್ದಾರ ಅದೇ ಥರ ಅವಳು ಕೂಡ ನಮಗೆ. ಅಮ್ಮ, ನಾನು ಸೌಜನ್ಯ.